ನಾವು ಏನನ್ನಾದರೂ ತಿನ್ನೆವು ಎಂದಾದರೆ ಗಂಟಲಿಗೆ ತುಳಿಸಿಕೊಳ್ಳುವುದಕ್ಕೆ ಸಾಧ್ಯ.
ಹೋಗಲಿ.
ಮಹಾಗಣಪತಿ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ನಡೆಯಬೇಕಿದೆ.
ಒರೆಸುವುದಕ್ಕೆ ಬೇಕಾಗಿ, ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಸಿಕೊಳ್ಳಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಂಡ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಕ್ಷೇಮದಲ್ಲಿ ಬಾಯಿ ಬರುವಂತಹ ಆಸನಿಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗುವುದು ಮಾನ ಮರೆತು ಮುಂದೆ ಬಂದಿರುತ್ತಾರೆ.
ಇವರನ್ನು ಪಟ್ಲಾಭಿಮಾನಿಗಳ ಸರ್ವ ಸದಸ್ಯರು ಹಾಗೆ ತಿರುಗಿಸಿದೆ ಆಗಲ್ಲ ತಿರುಗಿಸಿದ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.